ಕಾರ್ಕಳದಲ್ಲಿ ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಗೊಂಡ ಡ್ರೈನೇಜ್ ಕಾಮಗಾರಿ ಅವೈಜ್ಞಾನಿಕದಿಂದ ಕೂಡಿದೆ. ಇದರಿಂದ ಸ್ಥಳೀಯ ನಿವಾಸಿಗಳ ನೀರಿನ ಬಾವಿಗಳಿಗೆ ಸೇರಿಕೊಂಡಿರುವುದರಿಂದ ಜನರಿಗೆ ನೀರು ಕುಡಿಯಲು ಯೋಗ್ಯವಾಗಿಲ್ಲ. ಇನ್ನು ರೋಗದ ಭಯದಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ. ಕಳಪೆ ಕಾಮಗಾರಿ ಬಗ್ಗೆ ಜಿಲ್ಲಾಡಳಿತಕ್ಕೆ ದೂರನ್ನು ನೀಡಿದರೂ ಯಾವುದೇ ರೀತಿಯಲ್ಲಿ ಕ್ರಮ ತೆಗೆದುಕೊಂಡಿಲ್ಲ. ದುರ್ವಾಸನೆಯಿಂದ ಪಕ್ಕದಲ್ಲಿ ವಾಸಿಸುವುದು ಕೂಡ ಕಷ್ಟವಾಗಿದೆ. ನೀರು ಮರ್ಣೆ ಗ್ರಾಮದ ಎಣ್ಣೆಹೊಳೆ ನದಿಗೆ ಸೇರಿ ಅಲ್ಲಿಂದ ಉದ್ಯಾವರದ ಹೊಳೆಯಲ್ಲಿ ಸಂಗಮವಾಗುತ್ತೆ. ಸಂಬಂಧಪಟ್ಟ ಶಾಸಕರು ಅಧಿಕಾರಿಗಳು ಕಣ್ಣಿಟ್ಟು ಕುರುಡರ ಹಾಗೆ ವರ್ತಿಸ್ತಾ ಇದ್ದಾರೆ ಅಂತ ಕಾರ್ಕಳ ಸದಸ್ಯರಾದ ಶುಭೋಧರಾವ್ ಆರೋಪಿಸಿದ್ದಾರೆ. ಕರೋನಾ ಸಮಸ್ಯೆಯಿಂದಾಗಿ ಆ ಕಾಮಗಾರಿ ನಿಂತಿದ್ದರಿಂದ ಪುನಃ ಮತ್ತೆ ಒಳಚರಂಡಿ ಕಾಮಗಾರಿಯನ್ನ ಅವರು ಪ್ರಾರಂಭ ಮಾಡಿದ್ದಾರೆ. ಚರಂಡಿ ಅವೈಜ್ಞಾನಿಕವಾಗಿ ನಡೀತಾ ಇದೆ, ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನುವಂಥ ಹಲವಾರು ದೂರುಗಳನ್ನು ನಾವು ಪುರಸಭಾ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ನಿಯೋಗ ಪುರಸಭೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಷ್ಟು ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಈಗ ಪರಿಸ್ಥಿತಿ ಏನು ಹೇಳಿದರೆ ಅಲ್ಲಿ ಡ್ರೈನೇಜ್ನ ನೀರು ರಸ್ತೆಗಳಲ್ಲಿ ಉಕ್ಕಿ ಹರಿತಾ ಇದೆ, ಚರಂಡಿಗಳಲ್ಲಿ ಒಳಚರಂಡಿಯ ನೀರು ಹರಿತಾ ಇದೆ. ಇದರ ಪರಿಣಾಮ ಜನರಿಗೆ ಅಲ್ಲಿ ಸೋಂಕು ಬರ್ತದೆ ಮತ್ತು ಅಕ್ಕಪಕ್ಕದ ಬಾವಿಗಳಿಗೆ ಆ ಕೊಳಚೆ ನೀರು ಹರಿದ ಪರಿಣಾಮವಾಗಿ ಜನರಿಗೆ ಕುಡಿಲಿಕ್ಕೆ ನೀರು ಅದು ಉಪಯೋಗಕ್ಕೆ ಬರದಿರುವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹುಡುಕಬೇಕಾದವರು ಏನು ಮಾಡಿದ್ದಾರೆ ಹೇಳಿದರೆ, ಒಳಚರಂಡಿಯ ಪೈಪ್ ಎಲ್ಲಿ ಹರಿದು ಹೋಗ್ತಾ ಇದೆ, ಇಲ್ಲಿ ಆನೆಕೆರೆ ಮಸೀದಿಯ ಪಕ್ಕದಿಂದ ಚರಂಡಿಯ ಪೈಪ್ ಹೊರ ಹರಿದು ಹೋಗ್ತಾ ಇದೆ, ಆನೆಕೆರೆಯ ನೀರು ಕೂಡ ಆ ತೋಡಿನಲ್ಲಿ ಹರಿದು ಹೋಗ್ತಾ ಇದೆ. ಇವರು ಒಳಚರಂಡಿಯ ಪೈಪನ್ನು ಒಡೆದು ಆ ಪ್ರೆಷರನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಒಳಚರಂಡಿಯ ಪೈಪ್ ಒಡೆದು ಆ ನೀರಿಗೆ ಹರಿದು ಹೋಗುವ ನೀರಿಗೆ ಕನೆಕ್ಷನ್ ಕೊಟ್ಟಿದ್ದ ಪರಿಣಾಮವಾಗಿ ಒಳಚರಂಡಿಯಲ್ಲಿ ಹರಿಬೇಕಾದ ಕೊಳಕು ನೀರು ಈ ತೋಡಿನಲ್ಲಿ ಹರಿದು ಉದ್ಯಾವರ ನದಿಯನ್ನು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಾರ್ಕಳದ ಜನತೆಗೆ ಮಾಡಿದಿರುವಂಥ ದ್ರೋಹ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಈ ನೀರು ಮುಂದೆ ಗದ್ದೆಗಳಿಗೆ ಹರಿದು ಹೋಗಿ ಬಾವಿಗಳಿಗೆ ಹರಿದು ಹೋಗಿ ಇದು ಜನ ಈ ನೀರನ್ನು ಸದುಪಯೋಗ ಮಾಡ್ತಾ ಇದ್ದಾರೆ. ಉದ್ಯಾವರ ಸೇರ್ ಹಲೋ ಅಲ್ಲಣ್ಣ